ವಿಘ್ನೇಶ ವಿಘ್ನ ನಿವಾರಕನೂ ಹೌದು, ಸಿದ್ಧಿಬುದ್ಧಿ ಪ್ರದಾಯಕನೂ ಹೌದು. ಮೊರದಗಲದ ಕಿವಿ ಸೊಂಡಿಲನ್ನು ಬಿಡಿಸಿದರೆ ಸುಂದರವಾದ ಗಣೇಶನ ಚಿತ್ರ ಮೂಡಿಬರುತ್ತೆ. ಮಣಿಪಾಲದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಸಹಯೋಗದೊಂದಿಗೆ 42ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ಹಾಗೂ ವಿದ್ಯಾರ್ಥಿಗಳಿಂದಲೇ ಬಿಡಿಸಿದ್ದ ವಿಘ್ನೇಶನ ಚಿತ್ರವನ್ನು ಪ್ರದರ್ಶನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಂಡಿಕೇಟ್ ಬ್ಯಾಂಕ್ನ ವಲಯ ಮಹಾಪ್ರಬಂಧಕರಾದ ಭಾಸ್ಕರನ್ ದೇವರು, ಸುಮಾರು 450 ಮಕ್ಕಳು ಗಣೇಶನ ಚಿತ್ರವನ್ನು ಬಿಡಿಸಿದ್ದಾರೆ. ದೇವರಲ್ಲಿ ಗಣೇಶನೊಬ್ಬನ ಚಿತ್ರವನ್ನು ಸಾಕಷ್ಟು ವಿಧದಲ್ಲಿ ಬಿಡಿಸಬಹುದು. ಮಕ್ಕಳ ಸೃಜನಶೀಲ ಸಾಮರ್ಥ್ಯವನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಬಹಳಷ್ಟು ಸುಂದರವಾಗಿ ಮಕ್ಕಳು ಚಿತ್ರವನ್ನು ಬಿಡಿಸಿದ್ದಾರೆ. ಉತ್ತಮವಾದ ಚಿತ್ರಕ್ಕೆ ಗಣೇಶೋತ್ಸವ ಸಮಿತಿಯಿಂದ ಬಹುಮಾನವನ್ನು ನೀಡ್ತಾ ಇದ್ದೇವೆ ಎಂದು ಹೇಳಿದರು. ಯಕ್ಷಗಾನದು ಚೆನ್ನಾಗಿದೆ. ಯಕ್ಷಗಾನ ಗಣೇಶ ಅಲ್ಲಿ ಅಲ್ಲ, ಬಿಡಿಗುಂಜೆ ಮೇಳದ ಗಣಪತಿ ಇದು ವಿಶೇಷ ಆಯ್ತಾ. ಸ್ಥಳೀಯ 10 ಸಂಸ್ಥರ ಸಹಯೋಗದಿಂದ ಇವತ್ತಿನಿಂದ ಪ್ರಾರಂಭಗೊಂಡಿದೆ. ಸತತ 3 ದಿನಗಳ ಕಾಲ ಈ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ನಾವು ಆಚರಿಸಲಿದ್ದೇವೆ. ಇದು 42ನೇ ಸಾರ್ವಜನಿಕ ಗಣೇಶೋತ್ಸವ. ಇದರ ಪ್ರಯುಕ್ತವಾಗಿ ಮಕ್ಕಳಿಗೆ ಸ್ಥಳದಲ್ಲೇ ಗಣೇಶನ ಚಿತ್ರವನ್ನು ಬರೆಯುವಂತಹ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಸಾಧಾರಣವಾಗಿ 450 ಮಕ್ಕಳು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಸೃಜನಶೀಲ ಸಾಮರ್ಥ್ಯವನ್ನು, ಅಂದರೆ ಇಂಗ್ಲೀಷ್ನಲ್ಲಿ ನಾವು ಏನು ಕ್ರಿಯೇಟಿವ್ ಎಬಿಲಿಟಿ ಅಂತ ಏನು ಹೇಳ್ತೀವಿ, ಅದನ್ನು ತೋರಿಸಿ ಬಹಳಷ್ಟು ವಿಧದಲ್ಲಿ ಗಣೇಶನ ಚಿತ್ರವನ್ನು ಬರೆದಿದ್ದಾರೆ. ತಮಗೆಲ್ಲ ತಿಳಿದಂತೆ ದೇವರುಗಳಲ್ಲಿ ಗಣೇಶನೊಬ್ಬನೇ ಅವನನ್ನು
ಎಷ್ಟು ವಿಧದಲ್ಲಿ ಬರೆಯಬಹುದ ಚಿತ್ರವನ್ನು ಅಷ್ಟು ವಿಧದಲ್ಲಿ ಸಾಧ್ಯತೆ ಉಂಟು. ಇದರ ಜೊತೆಗೆ ಆಶುಭಾಷಣ ಸ್ಪರ್ಧೆಯನ್ನು ಕೂಡ ಮಕ್ಕಳಿಗೆ ಏರ್ಪಡಿಸಿದ್ದೇವೆ, ಹಾಗೂ ಛದ್ಮವೇಷ ಸ್ಪರ್ಧೆ ಮತ್ತು ಸ್ಥಳದಲ್ಲೇ ಚಿತ್ರ ಬರೆಯಿಸುವಂಥ ಆಲ್ರೆಡಿ ನಾನು ಹೇಳಿಯಾಗಿದೆ. ಹಾಗೂ ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ಕನ್ನು ಕೂಡ ನಾವು ಸ್ಪರ್ಧೆ ಏರ್ಪಡಿಸಿದ್ದೇವೆ. ಇವಾಗ ಈ ಗಣೇಶನ ಸ್ಥಳದಲ್ಲೇ ಚಿತ್ರ ಬಿಡಿಸುವಂಥ ಸ್ಪರ್ಧೆಯ ಸಾಧಾರಣ 450 ಚಿತ್ರಗಳನ್ನು ಈ ಒಂದು ಇನಾಗ್ರೇಷನ್ ಮುಖಾಂತರ ನಾವು ಇದನ್ನು ಸಾರ್ವಜನಿಕರಿಗೆ ನಾವು ಇದನ್ನು ಅವಕಾಶ ಮಾಡಿಕೊಟ್ಟಿದ್ದೇವೆ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಮಕ್ಕಳು ಚಿತ್ರವನ್ನು ಬರೆದಿದ್ದಾರೆ. ಇದಕ್ಕೆ ಸಾಕಷ್ಟು ಬಹುಮಾನಗಳನ್ನು ಕೂಡ ಈ ಗಣೇಶೋತ್ಸವ ಸಮಿತಿಯಿಂದ ನಾವು ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಇವತ್ತು ನಾಳೆ ಹಾಗೂ ನಾಡಿದ್ದು 3 ದಿನ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ಇವತ್ತಿನ ದಿನ ಸಿಂಡಿಕೇಟ್ ಬ್ಯಾಂಕ್ ಸಿಬ್ಬಂದಿ ವರ್ಗದವರಿಂದ ಅವರ ಒಂದು ಕ್ರಿಯೇಟಿವ್ನೆಸ್ ಏನಿದೆ ಅದನ್ನು ತೋರಿಸಲಿಕ್ಕೆ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರಂಗಭೂಮಿ ಉಡುಪಿ ಅವರ ನಾಟಕ ಇದೆ. ನಾಳೆ ದಿನ ಹೆಜ್ಜೆನಾದ ಮಂಗಳೂರು ಅವರ ತಂಡದವರಿಂದ ನೃತ್ಯ ಗಾಯನ ಇದೆ. ನಾಡಿದ್ದಿನ ದಿನ 2:30ಯಿಂದ 5:30ವರೆಗೆ 5 ಗಂಟೆವರೆಗೆ ಸಾಲಿಕೇರಿ ಮೇಳದವರಿಂದ ಯಕ್ಷಗಾನ ದಕ್ಷಯಜ್ಞ ಕಾರ್ಯಕ್ರಮ ಯಕ್ಷಗಾನ ನಡೆಯಲಿದೆ. ಇದೆಲ್ಲದಕ್ಕೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಗಣೇಶನ ಆಶೀರ್ವಾದವನ್ನು ಪಡೆದು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಭಾಗವಹಿಸಬೇಕಾಗಿ ಎಲ್ಲರಲ್ಲಿಯೂ ವಿನಂತಿಸುತ್ತೇನೆ. ನಾನು ಭಾಸ್ಕರ್ ಹಂದೆ, ಜನರಲ್ ಮ್ಯಾನೇಜರ್ ಸಿಂಡಿಕೇಟ್ ಬ್ಯಾಂಕ್.